ಕುಡ್ಲ ಮಹಾನಗರ ಪಾಲಿಕೆಯ ಬುಧವಾರ ನಡೆದ ಪರಿಷತ್ ಸಾಮಾನ್ಯ ಸಭೆಟ್ ಕುದ್ರೋಳಿ ಕಸಾಯಿಖಾನೆದ ಬಗೆಟ್ ಭಾರಿ ಚರ್ಚೆ ನಡೆತಂಡ. ಕುದ್ರೋಳಿ ಜನವಸತಿ ಪ್ರದೇಶ ಬೊಕ್ಕ ಲೋಕಪುಗಾರ್ತೆ ಪಡೆಯಿನ ಕುದ್ರೋಳಿ ಕ್ಷೇತ್ರ ಉಂಡು. ನಗರ ಪ್ರದೇಶ ಹೊಡೆದು ಪಿದೈಗೂ ಕೊನೋಡುಂದು ನಿಯಮ ಉಂಡು ಒಂದು ವಿಷಯ ದೆಪ್ಪುನಗ ಚರ್ಚೆ ಜೋರಾಂಡ್. ಕುಡ್ಲ ಮಹಾನಗರ ಪಾಲಿಕೆದ ಸಾಮಾನ್ಯ ಸಭೆ ಮೇಯರ್ ಭಾಸ್ಕರ್ ಕೆ ಗುರ್ಕರ್ಮಿಡ್ ಬುಧವಾರ ನಡೆತಂಡ. ಕುದ್ರೋಳಿ ಕಸಾಯಿಖಾನೆದ ಬಗೆಟ್ ಚರ್ಚೆ ಶುರುವಾಂಡ್. ಎದುರು ಪಕ್ಷ ಬಿಜೆಪಿದ ಸದಸ್ಯರು ರೂಪಾಡಿ ಬಂಗೇರೇರು ಪಾತೆರ್ದು ಕುದ್ರೋಳಿ ಜನವಸತಿ ಪ್ರದೇಶ ಅಲ್ಪಡ್ದವು ಪಿದೈ ವಲಯಗೂ ಕೊನೋಡುಂದು ಪರಿಷತ್ ನಿರ್ಧಾರ ಆತಂಡ. ಕುದ್ರೋಳಿ ಕ್ಷೇತ್ರ ಲೋಕಪುಗಾರ್ತೆ ಪಡೆದು ಪುನಗ ಕಸಾಯಿಖಾನೆ ಸರಿಯತ್ ಪಚ್ಚನಾಡಿಗೂ ಕೊನುಪುನ ದಾನ್ಯಾಂಡ್ ಕೇನ್ನಗ ಮಾಜಿ ಮೇಯರ್ ಆಡಳಿತ ಪಕ್ಷದ ಕವಿತಾ ಸನಿಲ್ ಬಾರಿ ಜೋರುಡು ಸ್ವರಲಕಾಯ್ರ. ಇಲ್ಲಿ ಒಂದು ನಮ್ಮ ಸದಸ್ಯರು ಹೇಳಿದರು, ಅವರವರ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಖಂಡಿತವಾಗಿ ಅವಕಾಶ ಇದೆ. ಅದನ್ನು ಹಕ್ಕನ್ನು ಯಾರು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯ ಮೇಯರ್ ಇವತ್ತು ಕುದ್ರೋಳಿ ಪ್ರದೇಶ ಏನಿದೆ ಅದು ಜನವಸತಿ ಪ್ರದೇಶ. ನಮ್ಮ ಮಂಗಳೂರು ಹೇಗೆ ಬೆಳೀತಾ ಇದೆ, ಅಲ್ಲಿ ಜನಸಂಖ್ಯೆ ಕೂಡ ಬೆಳೀತಾ ಇದೆ. ಹಾಗೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಆ ಒಳಭಾಗದಲ್ಲಿ ಕಸಾಯಖಾನೆ ಎಷ್ಟರ ಮಟ್ಟಿಗೆ ಸರಿ ನಾವು ಕಾರ್ಯಾಚರಿಸಿರುವಂಥದ್ದು ಒಂದು ಪ್ರಶ್ನೆ. ಎರಡನೇದಾಗಿ ಏನೆಂದರೆ ಇವತ್ತು ಕುದ್ರೋಳಿ ಎಂಬ ಹೆಸರು ಜಗತ್ತಿನಲ್ಲಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರದಿಂದ, ಕುದ್ರೋಳಿ ಕ್ಷೇತ್ರದಿಂದ ಇವತ್ತು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿರ್ಬಹುದು, ಪ್ರವಾಸಿಗಳು ದಿನನಿತ್ಯ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ಕೂಡ ಬಹಳ ಎದುರು ಪಕ್ಷದ ನಾಯಕರು ಪ್ರೇಮಾನಂದ ಶೆಟ್ಟಿ ಪಾತೆರ್ದು 2008 ಕಣ್ಣೂರಿಗೂ ಪೋಯರೆ ಇತ್ತಿನ ಪ್ರಸ್ತಾವನೆ ಬಿಡ್ದು 2014 ಪರಿಷತ್ ಕಸಾಯಿಖಾನೆಗೆ ಬೇತನೆ ನೀತಿ ನಿಯಮ ಮಲ್ತದ ನಿರ್ಧಾರದೇ ತಂದುಂಡು. 4 ಪ್ರಸ್ತಾವನೆಲ ಮಂತ್ರಿಯರು ನಗರಾಭಿವೃದ್ಧಿ ಮಂತ್ರಿ ಈತದ ಆತಂಡ. 2017 ಉಂದುವೆ ಕಮಿಷನರ್ ಕೌನ್ಸಿಲ್ ಚರ್ಚೆ ಮಲ್ಪಂದೆ ಮಿತ್ತಗ ಬರೆದಿತ್ತೆರ. ಚರ್ಚೆ ಆವಂದೆ ದಾಯಿ ಸಾದಿ ತಪ್ಪಾದನೊಂದು ಕೇಂದ್ರ. DPR 17 ಕೋಟಿಗೆ DPR ಅಂದ್ರೆ 2014ರಲ್ಲಿ ಈ ಸದನದಲ್ಲಿ ಕೊಟ್ಟಂತಹ ಅನುಮೋದನೆಗೆ ಇನ್ನೊಂದು ಸರ್ಕಾರ ಕಾರ್ಯದರ್ಶಿಗಳಿಗೆ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಕಳಿಸ್ತಾರೆ. ಇವರೇ ಕಮಿಷನ್. ಇದು ಪ್ರೊಸೆಸ್ ಅಲ್ಲಿ ಉಂಟು, ಈ ಹಂತದಲ್ಲಿ ಇದೆ, ನಾವು ಇದನ್ನು ಅನುಷ್ಠಾನ ಮಾಡ್ತೇವೆ, ಇದರ DPR ಈಗಾಗಲೇ ಸರ್ಕಾರಕ್ಕೆ ಹೋಗಿದೆ, ಎಲ್ಲ ಉಲ್ಲೇಖಗಳು ಉಂಟು. 2012ರ ನಿರ್ಣಯಗಳ ಬೇರೆ ಬೇರೆ ಉಲ್ಲೇಖಗಳನ್ನು ಆಧರಿಸಿ ಇದೇ ಆಯುಕ್ತರು ಬರೀತಾರೆ. ಇಷ್ಟೆಲ್ಲ ವಿಚಾರಗಳು ಇರುವಾಗ ಒಬ್ಬ ಖಂಡಿತವಾಗಲೂ ನಗರಾಭಿವೃದ್ಧಿ ಸಚಿವರು ಅವರಿಗೆ ಜವಾಬ್ದಾರಿ ಇದೆ, ಅವರು ಏನೋ ಒಂದು ಪ್ರಸ್ತಾವನೆಗಳನ್ನು ಕೊಡ್ತಾರೆ. ಆದರೆ ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಈ ಮಂಗಳೂರು ಮಹಾನಗರ ಪಾಲಿಕೆಯ ಒಬ್ಬ ಆಯುಕ್ತರಾಗಿ ಈ ಪ್ರಸ್ತಾವನೆಯನ್ನ ನಗರ ಪಾಲಿಕೆಯ ಕೌನ್ಸಿಲ್ ಇಡದೆ ನೇರವಾಗಿ ಕೊಂಡೋಗುವ ಉದ್ದೇಶ ಏನಿತ್ತು ಮೇಯರ್ ಅವರೇ? ನನಗೆ ಇಲ್ಲಿ ಸ್ಪಷ್ಟವಾಗಿ ನೋಡಿ, ಇಲ್ಲಿಯೇ ನಾವು ಎಡವಟ್ಟಿ ನಿಲ್ಲುವೆ. ಈ ನಗರ ಪಾಲಿಕೆಯಲ್ಲಿ ಚರ್ಚೆ ಆಗಿ ಇದಕ್ಕೊಂದು ಸೂಕ್ತ ನಿರ್ಣಯವನ್ನು ತಗೊಂಡು ಅಲ್ಲಿ ಅನುಷ್ಠಾನ ಮಾಡಬೇಕಿತ್ತು. ಇದು ಯಾಕೆ ದಾರಿ ತಪ್ಪಿಸುವಂತ ಕೆಲಸ ಯಾಕೆ ಆಗಿದೆ ಮೇಯರ್ ಅವರೇ? ಕಮಿಷನರ್ ಮೊಹಮ್ಮದ್ ನಜೀರ್ ಉತ್ತರ ಕೊಡ್ದು ಹೊಸ ಪ್ರಸ್ತಾವನೆ ಬತ್ತಂಡ ಕೌನ್ಸಿಲ್ ಚರ್ಚೆ ಮಲ್ತದ ನಿರ್ಧಾರ ದೆತ್ತೊನುಗಾನ್ ಪಂಡಿರ. ಒತ್ತು ಮೇಯರ್ ಮೊಹಮ್ಮದ್ ಬೊಕ್ಕ ಸ್ಥಾಯಿ ಸಮಿತಿ ಗುರ್ಕಾರ್ಲು ಸಭೆಟ್ ಪಾಲ್ದಿತ್ತೊಂಡಿರ. ನನ್ನ ಪ್ರಕಾರ ಈ ಚರ್ಚೆ ಪ್ರಸ್ತುತ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಿರುವಂತಹ, ಮೊನ್ನೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಅವರು ಆ ವರ್ಕ್ ಅನ್ನು ಅದರಲ್ಲಿ ಸೇರಿಸಿರುವ ಬಗ್ಗೆ ಸ್ಪಷ್ಟವಾಗಿ